ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ 59ನೇ ವಾರ್ಷಿಕೋತ್ಸವ ಸಮಾರಂಭವು ಪುಟಾಣಿ ಮಕ್ಕಳ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ಅದ್ಧೂರಿಯಾಗಿ ನಡೆಯಿತು. ನಿಡ್ಲೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶುಭಾ ದೇವದರ್ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದ ನಿಡ್ಲೆ ಶಾಲಾ ನಿವೃತ್ತ ಶಿಕ್ಷಕ ರಘುರಾಮ್ ಭಟ್ ಅವರು 51 ವರ್ಷಗಳ ಹಿಂದೆ ಸರ್ಕಾರಿ ಶಾಲೆ ಆರಂಭಿಸಲು ಊರವರೇ ಕಟ್ಟಡಗಳನ್ನು ನಿರ್ಮಿಸಿ ಒತ್ತಡ ತಂದು ಶಾಲೆ ಪ್ರಾರಂಭವಾಗುವಂತಹ ಸ್ಥಿತಿ ಇತ್ತು. ಆದರೆ ಈಗ ಸರ್ಕಾರವೇ ಎಲ್ಲ ಸೌಲಭ್ಯಗಳನ್ನು ನಿರ್ಮಿಸಿ ಮಕ್ಕಳನ್ನ ಕರೆದು ತರಬೇಕಾದ ಪರಿಸ್ಥಿತಿ ಎದುರಾಗಲು ಸರ್ಕಾರಿ ಶಾಲೆಯ ಬಗ್ಗೆ ಪೋಷಕರಲ್ಲಿ ಇರುವಂತಹ ಅಸಡ್ಡೆಯೇ ಕಾರಣ. ಇಂದಿಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಗಳು ಉತ್ತಮ ಕಲಿಕಾ ಕೇಂದ್ರಗಳಾಗಿದ್ದರೂ ಪೋಷಕರು ತಮ್ಮ ಮಕ್ಕಳನ್ನ ಖಾಸಗಿ ಶಾಲೆಗೆ ಕಳುಹಿಸುವ ವಾತಾವರಣ ವಿಷಾದನೀಯ. ಇನ್ನಾದರೂ ಸರ್ಕಾರಿ ಶಾಲೆಗಳ ಉಳಿವಿನ ಬಗ್ಗೆ ಪ್ರಯತ್ನ ನಡೆಸಬೇಕು ಎಂದು ಹೇಳಿದ್ರು. ಈ ಶಾಲೆ ನಾವು ನಮ್ಮ ಊರಿನ ಹಿರಿಯರು ಹಾಕಿಕೊಟ್ಟಂತ ಪರಂಪರೆ ಶಾಲೆ ಪ್ರಾರಂಭ ಮಾಡಿದ್ದಾರೆ. ಯಾರಿಗಾಗಿ? ಆವಾಗ ಶಾಲೆಯ ಮಕ್ಕಳು ಇರಲಿಲ್ಲ, ಶಾಲೆ ಮಕ್ಕಳು ಬಹಳ ಕಡಿಮೆ ಇತ್ತು. ಆವಾಗ ಮನೆ ಮನೆಗೆ ಹೋಗಿ ಮಕ್ಕಳನ್ನು ತಗೊಂಡು ಬಂದು ನಾವು ಶಾಲೆಗೆ ಸೇರಿಸಿ ಊರವರಲ್ಲಿ ಎಲ್ಲ ಗೇಣಿದಾರರಾಗಿದ್ದರು. ಅವರಿಗೆ ಅವರ ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸ ಕೊಡಬೇಕು ಅಂತ ಹೇಳಿ ದನಿಗಳು ಕೂಡ ನಿಮ್ಮ ಮಕ್ಕಳನ್ನ ಶಾಲೆಗೆ ಕಳುಹಿಸಿ ಅಂತ ಅವರ ಹೆತ್ತವರಿಗೆ ಒತ್ತಡ ಹಾಕಿ ಆವಾಗ ಶಾಲೆಯನ್ನು ಉಳಿಸಿಕೊಂಡಿದ್ದಾರೆ. ಅದು ಆವಾಗಲೂ ಪ್ರಥಮ ವಾರ್ಷಿಕೋತ್ಸವ ಮಾಡುವಾಗ ನಮ್ಮ ತಾಲೂಕು ಪಂಚಾಯತ್ ಸದಸ್ಯೆ ಸುಶೀಲಾ ಅವರು ಮಾತನಾಡಿ, ಇಂದು ಮಕ್ಕಳಲ್ಲಿ ಗುರು ಹಿರಿಯರ ಬಗ್ಗೆ ಗೌರವ ಕೊಡುವ ಪ್ರವೃತ್ತಿ ಕಡಿಮೆಯಾಗುತ್ತಿದ್ದು, ಪೋಷಕರು ಹಾಗೂ ಶಿಕ್ಷಕರು ಈ ಬಗ್ಗೆ ಹೆಚ್ಚಿನ ಗಮನ ತೆಗೆದುಕೊಳ್ಳದಿದ್ದಲ್ಲಿ ಮುಂದಿನ ಜನಾಂಗದಲ್ಲಿ ಗೌರವ ಕೊಡುವ ಪ್ರವೃತ್ತಿಯೇ ಇಲ್ಲವಾಗಬಹುದು ಎಂದು ಅಭಿಪ್ರಾಯಪಟ್ಟರು. ಹಾಗೆ ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ ಮೊಬೈಲ್ ಬಳಕೆ. ಮೊಬೈಲ್ ನಾವು 6-7 ತಿಂಗಳಾದ್ರೆ ಸಾಕು, ಮಕ್ಕಳಿಗೆ ನಮಗೆ ಕೆಲಸ ಮಾಡಲಿಕ್ಕೆ ಪುರ್ಸೊತ್ತಿಲ್ಲ ಅಂತ ಹೇಳಿ ಮಕ್ಕಳನ್ನು ನೋಡ್ಲಿಕ್ಕೂ ನಮಗೆ ಪುರ್ಸೊತ್ತಿಲ್ಲ. ನಾವು 6-7 ತಿಂಗಳು ಆದ್ರೇನೆ ಸಾಕು, ನಾವು ಮಕ್ಕಳಿಗೆ ಮೊಬೈಲ್ ಕೊಟ್ಟು ಪದ್ಯ ಹಾಕಿ ಕೊಡ್ತೇವೆ. ಮಕ್ಕಳು ಅದನ್ನೇ ನೋಡಿ 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 ಮಕ್ಕಳು ಹಾಡು ಕೇಳಿ ಅಲ್ಲೇ ನಿದ್ದೆ ಮಾಡ್ತಾರೆ. ಹಿಂದೆ ಅಂತ ಹೇಳಿದ್ರೆ ಜೋಗಳ ಹಾಡುದು, ನಾವು ಮಕ್ಕಳಿಗೆ ತೊಟ್ಟಿಲಲ್ಲಿ ತೂಗಿ ಜೋಗಳ ಹಾಡ್ತಿದ್ದೆವು. ಈಗ ಜೋಗಳನ್ನು ಬರೋದಿಲ್ಲ ಅಂತ ಹೇಳಿದ್ರೆ ಪುರ್ಸೊತ್ತು ಕೂಡ ಇಲ್ಲ. ಹಾಗೆ ಮಕ್ಕಳು ಏನಾಗ್ತಾರೆ ಅಂತ ಹೇಳಿದ್ರೆ ಮೊಬೈಲ್ಗೆ ಅಂಟಿಕೊಳ್ತಾರೆ. ಮೊಬೈಲ್ಗೆ ಅಂಟಿಕೊಂಡು ಅವರು ಯಾವುದೇ ಲೋಕದಲ್ಲಿ ಒಬ್ಬಂಟಿಗರಾಗಿ ಇರಲು ಬಯಸ್ತಾರೆ ಅಂತ ಹೇಳಿದ್ರೆ. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ಭದ್ರಯ್ಯ ಗೌಡ, ರಾಮಣ್ಣ ಗೌಡ ನುಚಿಲ, ಸುನೀತಾ, ವಿದ್ಯಾರ್ಥಿ ನಾಯಕ ಆಕಾಶ್ ಮುಂತಾದವರು ಉಪಸ್ಥಿತರಿದ್ದರು. ಸತೀಶ್, ವಿ4 ನ್ಯೂಸ್ 24 ಬೆಳ್ತಂಗಡಿ.